ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಹೇಗಿದ್ದೀರಾ ಎಲ್ಲರೂ? ಆ್ಯಂಡ್ ಈಗ ಬಂದು ನಾವು ಮದುವೆ ಫಂಕ್ಷನ್ಗೆ ಹೊರಟಿದ್ದೀವಿ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಫುಲ್ ಮ್ಯಾರೇಜ್ ಫಂಕ್ಷನ್ಸ್ ಆ್ಯಂಡ್ ಬೀಚಿಗೆಲ್ಲ ಹೋಗಿದ್ವಿ. ಅದೆಲ್ಲ ವ್ಲಾಗ್ಸ್ ಇವತ್ತು ತುಂಬಾ ಫನ್ ಆಗಿದೆ. ಮಿಸ್ ಮಾಡಿದೆ ವಿಡಿಯೋನ ಲಾಸ್ಟ್ ತನಕ ನೋಡಿ. ಆ್ಯಂಡ್ ನಾವೀಗ ಹೊರಟಿದ್ದೀವಿ. ಆ್ಯಂಡ್ ಮದುವೆ ಫಂಕ್ಷನ್ ಇದ್ದಿದ್ದು ಕಾರ್ಕಳದಲ್ಲಿ. ತುಂಬಾ ಲಾಂಗ್ ಡ್ರೈವ್ ನಮಗೆ. ಆ್ಯಂಡ್ ತುಂಬಾ ಫನ್ ಮಾಡಿಕೊಂಡು ಜೋಕ್ಸ್ ಎಲ್ಲ ಮಾಡಿಕೊಂಡು ಆ್ಯಂಡ್ ಈಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಫೈನಲಿ ಆಫ್ಟರ್ ಲಾಂಗ್ ಜರ್ನಿ ಆ್ಯಂಡ್ ಐ ಥಿಂಕ್ ಒಂದು 10 ಗಂಟೆಗೇನೋ ಹೊರಟಿದ್ದೀವಿ. 11:30ಗೆ ರೀಚ್ ಆದ್ವಿ ಹಾಲಿಗೆ. ಆ್ಯಂಡ್ ಮದುವೆ ಬಂದು ನನ್ನ ಕಸಿನ್ ಬ್ರದರ್ ಇದು, ನನ್ನ ದೊಡ್ಡಮ್ಮನ ಮಗನ ಮದುವೆ. ಆ್ಯಂಡ್ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಟ್ಟಿಗೆ ಸೇರಿ ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಹಾಗೆ ನಾವು ಹಾಲಿಂದ ಹೊರಗೆ ಬಂದು ಹೀಗೆ ಚಿಟ್ ಚಾಟ್ ಮಾಡ್ತಾ ಇದ್ವಿ. ಆ್ಯಂಡ್ ಎಂಟ್ರೆನ್ಸಲ್ಲಿ ಕೂಡ ಏನೋ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ಸೊ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಕಾಪು ಬೀಚಿಗೆ ನಾವು ಈಗ ಹೋಗುತ್ತಾ ಇದ್ದೇವೆ. ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ. ಆ್ಯಂಡ್ ಮದುವೆ ಫಂಕ್ಷನ್ಸ್ ಎಲ್ಲ ಮುಗಿದ ಮೇಲೆ ನಾವೀಗ ಕಾಪು ಬೀಚಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಕಾಪು ಬೀಚ್ ಏನು ಅಲ್ಲಿ ಕಾರ್ಕಳಕ್ಕಿನ ಹತ್ತಿರ ಅಲ್ಲ, ಅಲ್ಲಿಂದ ಐ ಥಿಂಕ್ 40 to 45 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಇದೆ. ಆ್ಯಂಡ್ ಈಗ ನಾವು ಹೊರಡ್ತಾ ಇದ್ದೀವಿ ಕಾಪು ಬೀಚಿಗೆ. ಸೊ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೇಗಿದೆ ಅಂತ ನೋಡಬೇಕು. ಸೊ ನಿಮಗೂ ಕೂಡ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ಲೆಟ್ಸ್ ಗೋ. ನಾವೀಗ ಒಂದೆರಡು ನಿಮಿಷದಲ್ಲಿ ಕಾಪು ಬೀಚ್ ಹತ್ರ ಹಿಡ್ತೀವಿ. ಆ್ಯಂಡ್ ಈ ಮನೆಗಳೆಲ್ಲ ನೋಡುವಾಗ ತುಂಬಾ ಖುಷಿ ಆಗುತ್ತೆ. ಇವರೆಲ್ಲ ತುಂಬ ಲಕ್ಕಿ ಅಂತ ಅನಿಸುತ್ತೆ. ಬೀಚ್ ಹತ್ರನೇ ಇವರ ಮನೆಗಳೆಲ್ಲ ಇದೆ. ಆ್ಯಂಡ್ ಹಾಗೆ ತುಂಬಾ ಹೋಮ್ ಸ್ಟೇಗಳ ಬೋರ್ಡ್ ಕೂಡ ನೋಡಿದೆ. ಅಂದರೆ ಇಲ್ಲಿ ಹೋಮ್ ಸ್ಟೇ ಕೂಡ ಇದೆ ಅಂತ ಅನಿಸುತ್ತೆ. ನಾವೀಗ ಕಾಪು ಬೀಚಲ್ಲಿ ಇದ್ದೀವಿ. ಸೊ ಕಾಪು ಬೀಚ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಸೊ ನಾನೀಗ ಇದ್ದೀನಿ ಲೈಟ್ ಹೌಸ್ ಮುಂದೆ. ಸೊ ತುಂಬ ಗಾಳಿ ಬರ್ತಾ ಇದೆ. ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆಯಾ ಅಂತ ಗೊತ್ತಾಗ್ತಿಲ್ಲ. ಬಟ್ ಈಗ ಬೀಚ್ ತೋರಿಸ್ತೀನಿ ಯಾವ ರೀತಿ ಇದೆ. ಕಾಪು ಬೀಚ್ ನೋಡಿ. ಆ್ಯಂಡ್ ಇದು ಬಂದು ಕಾಪು ಬೀಚ್. ಆ್ಯಂಡ್ ಇದು ಬಂದು ಲೈಟ್ ಹೌಸ್. ನಾನು ಕೂಡ ಫಸ್ಟ್ ಟೈಮ್ ನೋಡ್ತಿರೋದು. ಬಟ್ ಒಳಗೆ ಅಲ್ಲಿ 5:15 ಇಂದ 6:30ವರೆಗೆ ಎಂಟ್ರೆನ್ಸ್ ಇದೆ, ಅಂದರೆ ಎಂಟ್ರಿ ಇದೆ. ಒಳಗೆ ಹೋಗ್ಬೋದು ಲೈಟ್ ಹೌಸ್ ಒಳಗೆ. ಬಟ್ ನಾವು ಹೋಗಿರೋ ಟೈಮ್ ಬಂದು ಮಧ್ಯಾಹ್ನ. ಹಾಗಾಗಿ ನಮಗೆ ಲೈಟ್ ಹೌಸ್ ಒಳಗೆ ಹೋಗೋದಕ್ಕೆ ಆಗಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ನೋಡೋಣ, ಯಾವಾಗಾದರೂ ಡೆಫಿನೆಟ್ಲಿ ಹೋಗಲೇಬೇಕು. ಆ್ಯಂಡ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಪ್ಲೇಸ್. ಆ್ಯಂಡ್ ತುಂಬಾ ಗಾಳಿ ಬರ್ತಾಯಿತ್ತು. ನನಗೆ ಭಯ ಆಗ್ತಿತ್ತು ಮೊಬೈಲ್ ಎಲ್ಲಾದರೂ ಬಿದ್ದೋಗುತ್ತೆ ಅಂತ ಹೇಳಿ, ಅಷ್ಟು ಗಾಳಿ. ತುಂಬ ಅಂದರೆ ತುಂಬಾ ಖುಷಿ ಆಯಿತು ಇಲ್ಲಿ ಬಂದಿದ್ದು.
ನಾವೆಲ್ಲರೂ ಟ್ರೆಡಿಷ್ನಲ್ ವೇರ್ ಡ್ರೆಸ್ಸಲ್ಲಿ ಇರೋದ್ರಿಂದ ಎಲ್ಲರೂ ಆಟ ಆಡೋದಕ್ಕಾಗಿಲ್ಲ ನೀರಲ್ಲಿ. ಆ್ಯಂಡ್ ಮತ್ತೆ ಬಂದ್ವಿ. ಸ್ಟಾರ್ಟಿಂಗ್ 45 ಸ್ಟಾರ್ಟಿಂಗ್ 40. ಆ್ಯಂಡ್ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನಾಟ್ ಬ್ಯಾಡ್, ಒಂದ್ಸರಿ ಟೇಸ್ಟ್ ಮಾಡ್ಬೋದು. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲೇವರ್ಸ್ ಇದೆ ಇದರಲ್ಲಿ. ಆ್ಯಂಡ್ ಚೆನ್ನಾಗಿದೆ. ಲೋಕದ ಡೊಂಕನ್ನು ನೀನೇ ಬಿಟ್ಟಿದ್ದುವೆ, ನಿನ್ನನ್ನು ನೀನು ಸರಿಪಡಿಸಿಕೊಂಡರೆ ಲೋಕದಲ್ಲಿ ಒಬ್ಬ ಕಿಲಿಗೇಡಿ ಕಡಿಮೆಯಾಗುವ. ನಾಳೆ ಬರ್ತೀನಿ. ಬೇಲ್ ಪೂರಿ, ಸೇವ್ ಪೂರಿ.